ಜನಸಂಕಲ್ಪ ಯಾತ್ರೆಯಲ್ಲಿ ಸಿಎಂ ಮಾಡಿದ ಭಾಷಣವನ್ನು ತಿರುಚಿ ಪರಮೇಶ್ವರ್ ಅವರನ್ನು ಗೆಲ್ಲಿಸಿ ಎಂಬ 28 ಸೆಕೆಂಡ್ ವಿಡಿಯೋ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪಿನಲ್ಲಿ ಹರಿದಾಡಿದೆ. ಜನಸಂಕಲ್ಪ ಯಾತ್ರೆಯಲ್ಲಿ ಸಿಎಂ ಮಾಡಿದ ಭಾಷಣವನ್ನು ತಿರುಚಿ ಪರಮೇಶ್ವರ್ ಅವರನ್ನು ಮತ್ತೆ ಗೆಲ್ಲಿಸಿ ಎಂಬ 28 ಸೆಕೆಂಡ್ನ ವಿಡಿಯೋ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪಿನಲ್ಲಿ ಹರಿದಾಡಿದೆ. ಸಿಎಂ ಮತ್ತು ಬಿಜೆಪಿ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದವರು ವಿನಾಕಾರಣ ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಮಾಡಿದ್ದಾರೆ ಎಂದು ಆರೋಪಿಸಿ ಕಾನೂನು ಕ್ರಮಕ್ಕೆ ಬಿಜೆಪಿ ಮಂಡಲದಿಂದ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಜನಸಂಕಲ್ಪ ಯಾತ್ರೆಯಲ್ಲಿ ಸಿಎಂ ಮಾಡಿದ ಭಾಷಣವನ್ನು ಉದ್ದೇಶಪೂರ್ವಕವಾಗಿಯೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಿರುಚಿದ್ದಾರೆ. ಶಾಂತಿಯುತ ಸಮಾಜದಲ್ಲಿ ವಿನಾಕಾರಣ ಗೊಂದಲ ಸೃಷ್ಟಿಸುವ ಕೆಲಸ ಮಾಡಿದ್ದಾರೆ. ಬಿಜೆಪಿ ಪಕ್ಷದ ವಿರೋಧ ಆಗಿರುವ ವಿಡಿಯೋ ವಿಚಾರವನ್ನು ಗೃಹ ಸಚಿವರು ಮತ್ತು ಸಿಎಂ ಗಮನಕ್ಕೆ ತರಲಾಗಿದ್ದು 48 ಗಂಟೆಯೊಳಗೆ ಆರೋಪಿಯನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮಕ್ಕೆ ಆಗ್ರಹ ಮಾಡಿದ್ದೇವೆ ಎಂದು ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ತಿಳಿಸಿದರು. ವರದಿ ಮಂಜುನಾಥ್ ಎಂಎನ್ ಕೊರಟಗೆರೆ. ಕಾರ್ಯಕ್ರಮ ನಡೆಯಿತು. ಇವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಬಹಳ ಚೆನ್ನಾಗಿ ಎಲ್ಲಾ ಪತ್ರಿಕೆಗಳಲ್ಲೂ ಇಂಥ ಪತ್ರಿಕೆ ಅಂತೇಳಿ ಎಲ್ಲಾ ಪತ್ರಿಕೆಗಳು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಮತ್ತು ಅಲ್ಲಿ ಏನು ವಸ್ತುಸ್ಥಿತಿ ಏನು ಇತ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ಮತ್ತು ಇವೆಲ್ಲ ವಿಶ್ಲೇಷಣೆ ಮಾಡಿ ಬರೆದಿದ್ದಾರೆ. ಏನಂದ್ರೆ ಎಲ್ಲಾ ಸರಿಗಿನ ಈ ಸರಿ ಒಂದು ಭಾಜಪಾ ಕಾರ್ಯಕ್ರಮ ಅತಿ ಉತ್ತಮವಾಗಿ ಮತ್ತು ಶಿಸ್ತುಬದ್ಧವಾಗಿ ನಡೀತು ಅಂತ ಬರೆದಿದ್ದಾರೆ. ಅದಕ್ಕೆ ನಮ್ಗೆಲ್ಲ ತುಂಬಾ ಖುಷಿಯಾಗಿದೆ. ಆದರೆ ಕೆಲವರು ಕುಹಿಕಿಗಳು ಸಮಾಜದಲ್ಲಿ ಏನು ಅನ್ಯೋನ್ಯತೆ ಇದೆ ಮತ್ತೆ ಬಂಧು ಬಾಂಧವ್ಯ ಇದೆ ಅದನ್ನ ಕೆಡಿಸ್ಲಿಕ್ಕೋಸ್ಕರ ನಾವು ರಾಜಕಾರಣ ಮಾಡಬೇಕು, ಇಲ್ಲಿವರೆಗೂ ಮಾಡಬೇಕು, ಚುನಾವಣೆಯಲ್ಲಿ ಗೆಲ್ಲೋವರೆಗೂ ಮಾಡಬೇಕು. ಸೋತ್ ಮೇಲೆ ಒಬ್ಬ MLA ಆದವರು ಅವರು ಎಲ್ಲಾ ಪಕ್ಷಗಳಿಗೂ MLA, ಕೇವಲ ಭಾಜಪಕ್ಕೆ ಅಲ್ಲ, ಕೇವಲ ಕಾಂಗ್ರೆಸ್ಗೆ ಅಲ್ಲ, ಕೇವಲ ಜಾತ್ಯತೀತ ಜನತಾದಳಕ್ಕೆ ಅಲ್ಲ. ಆ ಗುಹೆಗಳು ನಮ್ಮ ಸಮಾಜದಲ್ಲಿ ಒಂದು ಏನು ಒಂದು ಬಂಧು ಬಾಂಧವ್ಯ ಇದೆ ಮತ್ತೆ ಒಳ್ಳೆ ಬಾಂಧವ್ಯಗಳಿಂದ ಇದೆ ಅದನ್ನ ಕೆಡಿಸೋದಕ್ಕೆ ಮತ್ತೆ ಸಮಾಜನ ವಿಭಾಗ ಮಾಡೋದಕ್ಕೆ ಕುಹಕಿಗಳು ಮಾಡುವಂತ ಕೆಲಸ. ಅವ್ರಿಗೆ ಪ್ರತಿ ಸರಿ ಇದು ನಾವು ಅನೇಕದಲ್ಲಿ ನಡೆದಿದೆ. ಆದ್ರೆ ನಮ್ಗೆ ಈ ನಿನ್ನೆ ನಡೆದಕ್ಕಂತ ಕಾರ್ಯಕ್ರಮದಲ್ಲಿ ತುಂಬಾ ಬೇಸರ ಆಯ್ತು. ಯಾಕೆ ಈ ತರ ಮಾಡ್ತಾರೆ ಅಂತ. ಯಾಕಂದ್ರೆ ದುಷ್ಟಶಕ್ತಿಗಳಿಗೆ ಬುದ್ಧಿ ಕಲಿಸೋ ಕಾಲ ಈಗ ಬಂದಿದೆ. ಆ ಒಂದು ಪ್ರಕ್ರಿಯೆಯನ್ನ ನಾವು ಶುರು ಮಾಡಿದ್ವಿ, ಬೆಳಗ್ಗೆಯಿಂದನೇ ಶುರು ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟ ನಮ್ಮ ಮಂಡಲಾಧ್ಯಕ್ಷರು ಮತ್ತೆ ನಮ್ಮ ಆಕಾಂಕ್ಷಿಗಳು ಹೇಳಿರೋ ರೀತಿ ಅದಕ್ಕೆ ಏನೇನು ಬೇಕೋ ಕಾನೂನು ರೀತಿಯ ನಾವೆಲ್ಲ ಕ್ರಮ ಕೈಗೊಂಡಿದ್ದೀವಿ. ಅದನ್ನ ಆ ಒಂದು ವಿಷಯನ ನಮ್ಮ ರಾಜ್ಯದ ಗೃಹ ಮಂತ್ರಿಗಳೇನಿದ್ದಾರೆ ಅವರ ಮಟ್ಟಕ್ಕೂ ಈ ಒಂದು ವಿಷಯನ ಪ್ರಸ್ತಾಪ ಆಗಿದೆ. ಮುಂದೆ ಅಂತವರಿಗೆ ಬುದ್ಧಿ ಕಲಿಸ್ಬೇಕು. ಯಾಕಂದ್ರೆ ಇವತ್ತು ನಮಗೆ ಮಾಡಿದವರು ಬೇರೆಯವ್ರಿಗೂ ಮಾಡ್ತಾರೆ. ಸಮಾಜದಲ್ಲಿ ಸಾಮರಸ್ಯನ ಕೆಡಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇಂಥವ್ರಿಗೆ ಬುದ್ಧಿ ಕಲಿಸಬೇಕು. ಅದಕ್ಕೋಸ್ಕರ ಒಂದು ದೃಢ ನಿರ್ಧಾರ ತಗೊಂಡಿದ್ವಿ. ಈ ವಿಷಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಪತ್ರಿಕಾ ಮಾಧ್ಯಮದವರು ಏನಿದ್ದಾರೆ, ನಮ್ಮ ಪತ್ರಿಕಾ ಸ್ನೇಹಿತರುಗಳು ಏನಿದ್ದಾರೆ, ಈ ತರ ಸಾಮರಸ್ಯ ಕೆಡಿಸುವಂತ ಕುಹಕಿಗಳ ವಿರುದ್ಧ ನೀವು ಸಹ ಎಚ್ಚೆತ್ಕೊಳ್ಬೇಕು ಮತ್ತು ಸಮಾಜವನ್ನ ಒಂದುಗೂಡಿಸುವಂತ ಪ್ರಯತ್ನದಲ್ಲಿ ನಿಮ್ಮ ಸಹಕಾರವನ್ನು ಕೋರ್ತಾ ನಮ್ಮ ಕೊರಟಗೆರೆ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಪ್ರೆಸ್ ಮೀಟ್ ಕರೆದಿದ್ದಾರೆ ಅದಕ್ಕೆಲ್ಲ ನೀವೆಲ್ಲ ಬಂದಿದ್ದೀರಾ. ಅದಕ್ಕೋಸ್ಕರ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈ ತರ ಒಂದು ದುಷ್ಟಶಕ್ತಿಗಳ ದಮನ ಮಾಡೋದ್ರಲ್ಲಿ ತಾವು ಸಹ ಕೈಗೂಡಿಸಬೇಕು ಅಂತ ನಮ್ಮಲ್ಲಿ ನಾನು ಹೃತ್ಪೂರ್ವಕವಾಗಿ ಕೇಳ್ಕೊಳ್ತೇನೆ. ಮುಖ್ಯಮಂತ್ರಿಗಳು ಮಾಡಿದಂಥ ಭಾಷಣವನ್ನು ತಿರುಚಿ ಅದನ್ನು ಉದ್ದೇಶಪೂರ್ವಕವಾಗಿ ಒಂದು ಬೇರೆ ಥರದ ಒಂದು ಕಲ್ಪನೆ ಮೂಡಿಸ್ತಕ್ಕಂಥ ಒಂದು ರೀತಿಯಲ್ಲಿ ಕೆಲವು ಕಿಡಿಗೇಡಿಗಳು ಯಾರು ಅಂತಕ್ಕಂಥದ್ದು ನಮಗೆ ಈಗಾಗಲೇ ಗೊತ್ತಾಗಿದೆ. ಅವರ ಬಗ್ಗೆಗಳನ್ನು ನಾವು ಹೇಳಬೇಕಾದ್ರೆ ಈಗ ಸ್ಪಷ್ಟವಾಗಿ ಇದು ಕಾಂಗ್ರೆಸ್ ಪಕ್ಷದಿಂದ ಮಾಡಿರ್ತಕ್ಕಂಥ ಒಂದು ಸುದ್ದಿ ಅಂತಕ್ಕಂಥದ್ದು ನಮಗೆ ಅದರಿಂದ ನಾವು ಈ ಒಂದು ಏನು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಕೂಡ ಕೊಟ್ಟಿದ್ದೇವೆ. ಅದನ್ನು ಶೀಘ್ರದಲ್ಲಿ 45 ಗಂಟೆಗಳಲ್ಲಿ ಅದನ್ನು ತನಿಖೆ ಮಾಡಿ ಯಾರು ತಪ್ಪಿದ್ದಾರೆ ಅವರ ಕೂಡಲೇ ಅರೆಸ್ಟ್ ಮಾಡಿ ಕೋರಿದ್ದೇವೆ. ಮತ್ತು ಇದನ್ನು ಮುಖ್ಯಮಂತ್ರಿಗಳ ಕೂಡ ತಂದು ಮತ್ತು ಕಾನೂನು ಕೂಡ ಆದಷ್ಟು ಶೀಘ್ರವಾಗಿ ಯಾರು ಕಾರ್ಯ ಮಾಡಿದರೆ ಮಾತಾಡ್ತಕ್ಕಂಥ ಒಂದು ತುಣುಕನ್ನು ಮಾತಾಡ್ತಿದ್ದಂಥ ವಿಡಿಯೋ ತಗೊಂಡು ಕೆಲವು ಕಿಡಿಗೇಡಿಗಳು ಅದನ್ನು ಎಡಿಟ್ ಮಾಡಿ ಅದು ಕಾಂಗ್ರೆಸ್ ಈಗ ಇರ್ತಕ್ಕಂಥ ಶಾಸಕರನ್ನು ಬೆಂಬಲಿಸಿ ಅನ್ನೋ ರೀತಿಯಲ್ಲಿ ಅದನ್ನು ಎಲ್ಲ ಕಡೆ ವೈರಲ್ ಮಾಡಿದ್ದಾರೆ. ಅದರ ವಿಚಾರವಾಗಿ ಅದನ್ನು ಭಾಳ ಸೀರಿಯಸ್ ಆಗಿ ನಮ್ಮ ಪಕ್ಷದಿಂದ ಸೀರಿಯಸ್ ಆಗಿ ತಗೊಂಡು ಅದನ್ನು
ವೆಬ್ಸೈಟ್ ಲಾಂಚ್ ಮಾಡಿದ್ವಿ. ಅದನ್ನು ಆದಷ್ಟು ಬೇಗ ಆ ಕೆಲಸ ಮಾಡಿದ ಕಿಡಿಗೇಡಿಗಳಿಗೆ ಸೂಕ್ತ ರೀತಿಯಲ್ಲಿ ಶಿಕ್ಷೆ ಆಗುವ ರೀತಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ಇಷ್ಟೇ ಹೇಳ್ಕೊಳ್ತೇನೆ.